ಉಳ್ಳಾಲ ತಾಲೂಕು ವ್ಯಾಪ್ತಿದ ಪಾವೂರು ಕಂಬಳಪದೌಡು ಶ್ರೀ ಮೂಕಾಂಬಿಕಾ ದೇವಸ್ಥಾನ ನಿರ್ಮಾಣಕ್ಕೆ ಸಂಕಲ್ಪಲು ಆದಿತ್ತದು ಇನ್ನತ ಪೂರ್ವಭಾವಿಯಾದ ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ದ ಉದಿಪನ ಲೇಸ್ ಅಂಚನೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮ ಐತಾರ ಕಾಂಡೆ ಕ್ಷೇತ್ರದ ವಟಾರಡು ನಡಪಾಯಿರು. ಗೌರವ ಡಾಕ್ಟರೇಟ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ದ ಅಧ್ಯಕ್ಷರು ಸಮಾಜ ಸೇವಕರು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ದ ಕಚೇರಿನ ರಿಬ್ಬನ್ ಅರಲ್ಪಾದು ಉದಿಪನ ಮಲ್ತೇರು. ಈ ಪೊರ್ತು ಪಾತೇರ್ನ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ದ ಅಧ್ಯಕ್ಷರು ಸುಂದರಣ್ಣಗಳ ತನಕಲ ಕೆಲವು ವರ್ಷದಿಂಚೆ ಸಂಬಂಧ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ಗಳ ದಿಂಜ ಸಹಕಾರ ಕೊರೊಂದುಲ್ಲೇರು. ಅಂಚಾದ ಅರೆನ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ದ ರಚನೆ ಬೊಕ್ಕ ಕ್ಷೇತ್ರ ನಿರ್ಮಾಣದ ಯೋಜನೆಗೆ ಸಗಾಯ ಮನ್ಪುನಂಚಿನ ಅವಕಾಶ ತಂಕಲ ತಿಕ್ಕದನು. ಮುಲ್ಪ ಹಿಂದೂ ಮುಸ್ಲಿಂ ಕ್ರೈಸ್ತರು ಮಾತೆಲ್ಲ ಉಳ್ಳೇರು. ಇಂದು ಸುಂದರಣ್ಣನ ಆತ್ಮೀಯತೆ ಬೊಕ್ಕ ಸೌಹಾರ್ದತೆಗೆ ಸಾಕ್ಷಿ. ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಉದಿಪನ ಆತನು ಇಂದು ಮಾತೆರ್ನಲ್ಲ ಸಹಕಾರ ನನ್ನಲಾತ್ ಮಲ್ಲ ಮಟ್ಟಗೆ ಬೊಳೆವಾಡು ಆಯ್ನಾತ್ ಬೇಗ ಮೂಕಾಂಬಿಕೆ ಅಪ್ಪನ ಕ್ಷೇತ್ರ ನಿರ್ಮಾಣ ಆವಡು ಪಡೆದು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಎಡೆಪು ಬಯಕೀರು ಜಾಗದಲ್ಲಿ ನಾವು ಕೆಲವರು ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿದೆವು. ಆ ಸಭೆಯಲ್ಲಿ ಎಲ್ಲ ಒಕ್ಕೂರರ ಅಭಿಪ್ರಾಯದಿಂದ ನಾವೊಂದು ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಹೆಸರನ್ನು ನಾಮಕರಣ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ರಿಜಿಸ್ಟರ್ ಮಾಡಿ ಒಂದು ಟ್ರಸ್ಟ್ ಮಾಡಬೇಕೆಂಬ ಎಲ್ಲರ ಒಕ್ಕೂರರ ಅಭಿಪ್ರಾಯದಿಂದ ನಾವು ಆ ತೀರ್ಮಾನವನ್ನು ಕೈಗೊಂಡೆವು. ತದನಂತರ ಅದಕ್ಕೊಂದು ಮನೆಗೆ ಒಂದು ಯಜಮಾನ ಬೇಕಲ್ಲ, ಹಾಗೆ ಆ ಟ್ರಸ್ಟಿಗೆ ಒಂದು ಸ್ಥಾಪನೆ ಮಾಡುವವರೊಬ್ಬರು ಬೇಕು. ಅದು ಯಾರು ಆಗ್ಬೇಕಂತ ಹೇಳಿದಾಗ ಬಂದವರೆಲ್ಲರೂ ಸುಂದರಣ್ಣನ ಕೈ ತೋರಿಸಿದಾಗ ತುಂಬ ಸಂತೋಷದಿಂದ ಸುಂದರಣ್ಣವರನ್ನು ನಾವು ಸ್ಥಾಪಕ ಅಧ್ಯಕ್ಷರಾಗಿ ಅಂಗೀಕರಿಸಿ ಈ ಹೊರತು ಅಟಣೆ ಮಲ್ತದಿತ್ತಿನ ಸಭೆ ಲೇಸನು ಹೊಸಕುರಲ್ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ತುಡರು ಬೆಳಗಾದು ಉದಿಪನ ಮಲ್ತದು. ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಧಾರ್ಮಿಕ ಸೇವೆದೊಟ್ಟಿಗೆ ಸಾಮಾಜಿಕ ಸೇವೆಲ್ಲ ಮಲ್ತೊಂದುಂಡು. ಆಯ್ನಾತ್ ಬೇಗ ಕ್ಷೇತ್ರ ನಿರ್ಮಾಣ ಆವಡು ಇನ್ನಕ್ಕೆ ಮಾತೆರ್ನಲ ಸಹಕಾರ ಒದಗದು ಬರಡು ಬಂಡದು ಎಡಪು ಬಯಕೀರು. ಅವರ ಕಾಲಘಟ್ಟದಲ್ಲಿ ಶ್ರೀ ಮೂಕಾಂಬಿಕಾ ತಾಯಿಯ ಒಂದು ಒಳ್ಳೆಯ ದೇವಸ್ಥಾನ ನಿರ್ಮಾಣದ ಸಂಕಲ್ಪವನ್ನು ಮಾಡಿದ್ದಾರೆ. ಅದಕ್ಕಾಗಿ ಒಂದು ಟ್ರಸ್ಟನ್ನು ರಚನೆ ಮಾಡಿ ಆ ಟ್ರಸ್ಟನ ಉದ್ಘಾಟನೆ, ಟ್ರಸ್ಟನ ಕಚೇರಿಯ ಉದ್ಘಾಟನೆ ಆಗಿದೆ. ಕಚೇರಿ ಎಷ್ಟು ದೊಡ್ಡದು ಎನ್ನುವಂತಹದ್ದು ಪ್ರಮುಖ ಅಲ್ಲ, ಅದರ ಕಚೇರಿಯ ಮತ್ತು ಸಮಿತಿಯ ಹಿಂದಿರುವಂತಹ ಉದ್ದೇಶ ಎಷ್ಟು ದೊಡ್ಡದು ಎನ್ನುವಂತಹದ್ದೇ ಪ್ರಮುಖ ಆಗ್ತದೆ. ಈಗ ಸುಂದರಣ್ಣನವರ ನೇತೃತ್ವದಲ್ಲಿ ಟ್ರಸ್ಟ್ ರಚನೆ ಆಗಿದೆ. ಟ್ರಸ್ಟಿಗೆ ಮತ್ತು ಸಮಿತಿಗೆ ಇರುವಂತಹ ವ್ಯತ್ಯಾಸ ಅಂತ ಹೇಳಿದರೆ, ಸಮಿತಿ ಅಂತ ಹೇಳಿದರೆ ಅದೊಂದು ಸೀಮಿತವಾದಂತಹ ಕಾರ್ಯಕ್ಷೇತ್ರ, ಆದರೆ ಟ್ರಸ್ಟಿಗೆ ಬದ್ಧತೆ ಇದೆ. ವರ್ಷಂಪ್ರತಿ ಲೆಕ್ಕಪತ್ರ ಒಪ್ಪಿಸಬೇಕು, ಸರ್ಕಾರದ ಅನುಮೋದನೆ ಪಡಿಬೇಕು, ಎಲ್ಲವೂ ಇದೆ. ಅದೆಲ್ಲವೂ ಮುಂದಕ್ಕೆ ಗೊತ್ತಾಗ್ತದೆ. ಮತ್ತು ಟ್ರಸ್ಟಿನ ವ್ಯಾಪ್ತಿ ದೊಡ್ಡದು. ಇದಕ್ಕೆ ಸರ್ಕಾರದಿಂದ ಯಾವುದಾದ್ರೂ ಅನುದಾನಗಳು ಸಿಗಬೇಕಿದ್ರೆ ಕೇವಲ ಸಮಿತಿಗೆ ಆದರೆ ಸಿಗುವುದಿಲ್ಲ. ಸಮಿತಿ ರಿಜಿಸ್ಟರ್ಡ್ ಆದರೂ ಕೂಡ ಅದಕ್ಕೆ ಅನುದಾನಗಳು ಸಿಗುವುದು ಕಡಿಮೆ. ಆದರೆ ಟ್ರಸ್ಟ್ ರಚನೆ ಆದರೆ ಸರ್ಕಾರದ ಅನುದಾನಗಳು, ಸರ್ಕಾರದ ಆಯಾಯ ಇಲಾಖೆಗಳ ಅನುದಾನಗಳು ಅದು ಕಾಲಕಾಲಕ್ಕೆ ಪಡೆಯಬಹುದು. ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ದ ಅಧ್ಯಕ್ಷರು ಸುಂದರ್ ಲೇಸದ ಗುರುಕಾರ್ಮೆಯನ್ನು ವಹಿಸೊಂದು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಎಂಬರ್ನ ಮಾರ್ಗದರ್ಶನಡು ತಂಗಲ ಟ್ರಸ್ಟ್ ರಚನೆ ಆತನು. ಇನ್ನಕ್ಕೆ ಮಾತೆರ್ನಲ ಸಹಕಾರ ಬೋರ್ಡು ಮಾತೆರ್ನಲ ಸಹಕಾರಡು ಕ್ಷೇತ್ರ ನಿರ್ಮಾಣಲ ಆಯ್ನಾತ್ ಬೇಗ ಆವಡು ಪಂಡದು ಕೇನೊಂಡೇರು. ಅಂಚನೆ ನಮ್ಮ ಟ್ರಸ್ಟ್ಗೆ ಮಾತ್ಯನಲ ಸಹಕಾರ ಅಂಚನೆ ಆಸ್ವಾದ ಉಪ್ಪಡು ಕೇನೊಂದುಲ್ಲೆ. ಅಂಚನೆ ನಮ್ಮ ಈ ಟ್ರಸ್ಟ್ದ ಬಗೆಟ್ ಎಂಕ್ಲೊಂಜಿ ಟ್ರಸ್ಟ್ದ ವಿಚಾರ ಪಾತನಾಗ ಸುರೂಟು ಎಂಕ್ಲ ಭಾರಿ ಮಲ್ಲ ಆತ್ಮೀಯರು ಏತೆ ವರ್ಷದಿಂಚೆ ಮಲ್ಲ ಆತ್ಮೀಯರಾದಿತ್ತಿನ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಆರು ಸುಂದರನ್ನ ಇರುವ ವಿಚಾರಗಳ ಪೋಡಿಚ್ಚಿ ಟ್ರಸ್ಟ್ದ ಬಗೆಟ್ ಆಯ್ತು ಏನಾದ್ರು ಎಂಚಿನ ಇರಗೆ ಸಹಾಯ ಮಾಡ್ತಾರೆ ಅಪ್ಪನ ಪ್ರತಿ ಒಂಜೆಲ್ಲ ಏನು ಮಲ್ತೊಂದು ಬರ್ತೆ ಈಗ ಪೋಡಿ ಅಂದ್ರೆ ದುಮ್ಮು ಜಪ್ಪಲೆ ಬಂತೆ
ನಮ್ಮ ಊರದ ಸೋಮನಾಥೇಶ್ವರ ದೇವರನ್ನ ಆಡಳಿತ ಮುಕ್ತೇಶ್ವರ ಚಂದ್ರಾಸ ಪುಂಜೇರು ಇನಿಯತ್ತು ಏತೇ ವರ್ಷಕ್ಕೆ ದುಂಬು ಈ ಸ್ಥಳ ಇಟ್ಟು ದೇವರ ದೇವಸ್ಥಾನಗೆ ಕೊರಪೆ ಪಂಚಿನ ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ಚಂದ್ರಹಾಸ್ ಪೂಂಜ, ಕಾರ್ಯಕಾರಿ ಸಮಿತಿ ಸದಸ್ಯರು ರವಿ ರೈ ಪಜೀರ್, ಅಖಿಲ ಭಾರತ ಕ್ರೈಸ್ತ ಒಕ್ಕೂಟದ ರಾಜ್ಯ ಅಧ್ಯಕ್ಷರು ಆಲ್ವಿನ್ ಡಿಸೋಜ, ಪರಿಸರದ ಹಿರಿಯ ಧಾರ್ಮಿಕ ಮುಂದಾಳು ಶ್ರೀನಿವಾಸ್ ಆಳ್ವ ಮಂಜನಾಡಿ, ಎಂಚಿತಿ ಪ್ರಮುಖರು ಲೇಸಡ್ ಮಲ್ಲ ಬಿನ್ನೆರಾದು ಪಾಲು ಪಡೆದು ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ದ ಮೂಲಕ ಆಯ್ನಾಥ್ ಸಮಾಜ ಸೇವೆ ನಡಪಡು ಧಾರ್ಮಿಕ ಸೇವೆದೊಟ್ಟಿಗೆ ಎಡ್ಡೆಡ್ಡೆ ಬೇಲಿಲಾವಡು ಕ್ಷೇತ್ರ ನಿರ್ಮಾಣಲ ಬೇಗಡೆ ಆವಡು ಪಡೆದು ಶುಭ ಹಾರೈಸಿಯರು. ಇಂದುವೆ ಪೊರ್ತುಡು ಪರಿಸರದ ಅರ್ಹ 25 ಹೆಚ್ಚ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕಲೇನು ಲೇಸಡಿತಿ ಮಲ್ಲ ಬಿನ್ನೆರು ವಿತರಣೆ ಮಲ್ತೇರು. ಕುಮಾರಿ ಆಶಿಕಾ, ಕುಮಾರಿ ಅಭಿಜ್ಞಾ, ಮಾಸ್ಟರ್ ಅಭಿಷ್ ಪ್ರಾರ್ಥನೆ ಪಂಡೇರು. ಕುಮಾರಿ ಅನನ್ಯ ಸಭೆ ನೇತ್ಕೊಂಡೇರು. ಟ್ರಸ್ಟಿ ಕುಮಾರಿ ಪುಷ್ಪಲತಾ ಸಭೆ ಸುಧಾರಿಕೆ ಮಲ್ತೇರು. ಕುಮಾರಿ ರೋಹಿಣಿ ಸೊಲ್ಮೆ ಸಂದಾಯರು.